ಸ್ನೇಹಿತರೆ, ಪ್ರತಿ ವಾರ ಪ್ರಸಾರ ಆಗ್ತಾ ಇರತಕ್ಕಂಥ ಸ್ಕೈಸ್ ದ ಲಿಮಿಟ್ ವಾರಕ್ಕೊಂದು ಸಾಧಕರ ಕತೆ. ಇವತ್ತಿನ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆದಿತ್ಯವಾರದ ವಿಶೇಷ ಸಂಚಿಕೆಗೆ ಮತ್ತೆ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಎಚ್ ಶಾಂತಾರಾಮ್ ಅವರಿದ್ದಾರೆ. ಅತ್ಯಂತ ಪುಟ್ಟ ಗ್ರಾಮದಲ್ಲಿ ಜನಿಸಿ ಅತ್ಯಂತ ಕಷ್ಟದಲ್ಲಿ ಬಾಲ್ಯವನ್ನು ಕಳೆದು ಪ್ರಾಥಮಿಕ ಶಾಲೆಯಿಂದ ನಾಟಕದಲ್ಲಿ ಸಾಹಿತ್ಯದ ಅಭ್ಯಾಸವನ್ನು ಆಸಕ್ತಿಯನ್ನು ಬೆಳೆಸ್ಕೊಂಡು ಸ್ನೇಹಿತರೆ ಡಾಕ್ಟರೇಟನ್ನು ಮಾಡಿಕೊಂಡು ಬಹಳ ವಿಶೇಷವಾದ ಸಂಶೋಧನೆಗಳನ್ನು ಮಾಡ್ತಾ ಇವತ್ತು ಶಿಕ್ಷಣ ತಜ್ಞರಾಗಿ ರೂಪುಗೊಂಡಿರ್ತಕ್ಕಂಥದ್ದು, 6 ವರ್ಷಗಳ ಕಾಲ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿರ್ತಕ್ಕಂಥದ್ದು, ಇವತ್ತು ಅತ್ಯಂತ ಮಹೋನ್ನತವಾಗಿರ್ತಕ್ಕಂತಹ ಮಣಿಪಾಲ್ ಯೂನಿವರ್ಸಿಟಿಯ ಆಡಳಿತಾಧಿಕಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಕೂಡ ಅವರ ಹೆಗ್ಗಳಿಕೆ ಅಂತ ಭಾವಿಸ್ಕೊಳ್ತೇನೆ. ಒಬ್ಬ ಹಳ್ಳಿ ಹುಡುಗ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಅದು ಖಂಡಿತವಾಗಿ ಡಾಕ್ಟರ್ ಎಚ್ ಶಾಂತಾರಾಮ್ ಅವರಿಗೆ ಸಾಧ್ಯ ಅಂತ ಭಾವಿಸ್ಕೊಳ್ತೇನೆ. ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಎಚ್ ಶಾಂತಾರಾಮ್. ಎಚ್ ಅಂದರೆ ಹಟ್ಟಿ ಅಂಗಡಿ ಸರ್. ಹಟ್ಟಿ ಅಂಗಡಿ ಕಾಮತ್ ಕುಟುಂಬ ನಿಮ್ಮದು? ಹೌದು ಸರ್, ನೆನಪು ಮಾಡ್ಕೊಳ್ಳಿ ಹೇಗಿತ್ತು ಅಂತ ಹೇಳಿ. ನಮ್ಮ ಪೂರ್ವಿಕರು ಮಾತ್ರ ಅಲ್ಲಿದ್ದರು. ಆನಂತರ ಅವರು ಬಸರೂರು ಮತ್ತು ಗಂಗೋಳಿಗೆ ಬಂದು ಅಲ್ಲಿ ಜಮೀನ್ದಾರಿ ಹಾಗೂ ವಾಣಿಜ್ಯೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬಸರೂರಿನಲ್ಲೇ ಇದ್ದು ಅಲ್ಲೇ ಬೆಳೆದು ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆನಂತರ ಆ್ಯಕ್ಚುಲಿ ಅವರಿಗೆ ಏನು ಅಂತ ಹೇಳಿದರೆ ಅವರು ಭಾಳ ಕಿರಿಪ್ರಾಯದಲ್ಲೇ ತೀರಿ ಹೋದರು. 32ನೇ ವರ್ಷದಲ್ಲಿ 32 ಮುಗಿದಿತ್ತು. ಅಂಥ ಪ್ರಾಯದಲ್ಲಿ ಕ್ಷಯರೋಗ ಅವರಿಗೆ ತಗಲ್ತು. ಎಷ್ಟು ಪ್ರಯತ್ನ ಪಟ್ಟರೂ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವರು. ಆದ್ದರಿಂದ ನನ್ನ ಬಾಲ್ಯ ಪರಿಪೂರ್ಣವಾಗಿ ನನ್ನ ತಾಯಿ ಮನೆ, ಅಜ್ಜ ಹಾಗೂ ಸೋದರ ಮಾವಂದಿರ ಆರೈಕೆಯಲ್ಲಿ ನಡೆದುಕೊಂಡು ಬಂತು. ಅದು ಮಲೆನಾಡಿನ ಕೊಂಪೆ. ಈಗ ಅದನ್ನು ನಗರ ಅಂತ ಕರೀತಾ ಇದ್ರೂ ಅದು ಹಿಂದಿನ ಶಿವಪ್ಪ ನಾಯಕನ ಬಿದನೂರು, ಆತನ ರಾಜಧಾನಿ ಆಗಿತ್ತು. ಆದರೆ ನಾವು ಬೆಳೀತಾ ಇರಬೇಕಾದ್ರೆ ಅದು ಒಂದು ದೊಡ್ಡ ಕೊಂಪೆ. ಕೇವಲ 2800 ಜನ ಪ್ರಜಾಸಂಖ್ಯೆ ಇದ್ದ. ಆದರೆ ಆತನ ರಾಜ್ಯಭಾರದ ಅನೇಕ ಕುರುಹುಗಳು ಅಲ್ಲಿದ್ದು. ಆದ್ದರಿಂದ ನಮಗೆ ತಿರುಗಾಡಿ ಅದನ್ನು ನೋಡಲಿಕ್ಕೆ ಬಹಳ ಅವಕಾಶ ಸಿಗ್ತಾಯಿತ್ತು. ವಾತಾವರಣ ಅಲ್ಲಿ ಅದು ಪರಿಪೂರ್ಣವಾಗಿ ವನ್ಯಮೃಗಗಳು ವಾಸಿಸ್ತಾ ಇದ್ದ ವಾತಾವರಣ. ಆದರೆ ನಾವು ಅವರು ಸಹಭಾಗಿತ್ವ ಅನ್ನೋ ಹಾಗೆ ಬೆಳೆದುಕೊಂಡು ಬಂದ ಅನುಭವ ನನಗೆ ಅಲ್ಲಿ ಇದೆ. ಆವಾಗ ಅಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ. ನಾವು ರಾತ್ರಿ ಕಾಲ ಓದಬೇಕಾದರೆ ಇಲ್ಲವೇ ಚಿಮಣಿ ಬುಡ್ಡಿ ಉಪಯೋಗಿಸ್ಬೇಕಿತ್ತು, ಇಲ್ಲದೆ ಲಾಂಧ್ರ ಇಟ್ಕೊಂಡು ಓದಬೇಕಾಗಿತ್ತು. ಅಂಥ ವಾತಾವರಣದಲ್ಲಿ ನನ್ನ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಅಧ್ಯಯನ ನಡೀತು. ಆದರೆ ಅದನ್ನು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಅದು ಕನ್ನಡ ಮಾಧ್ಯಮ ಶಾಲೆ. ನಾನು ಆಂಗ್ಲ ಭಾಷೆಯ ಪರಿಚಯ ಮಾಡಿಕೊಂಡಿದ್ದು ನನ್ನ 8ನೇ ತರಗತಿಯಲ್ಲಿ. ಆದ್ದರಿಂದ ಇವತ್ತಿಗೂ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ಮಾತೃಭಾಷೆ ಯಾವುದಾದ್ರೂ ಒಂದು ಭಾಷೆಯ ಪರಿಣಿತಿಯನ್ನು ಪಡೆದುಕೊಳ್ಳಿ. ಪ್ರಪಂಚದ ಯಾವ ಭಾಷೆಯನ್ನು ಬೇಕಾದರೂ ನೀವು ಕಲಿತುಕೊಳ್ಳಿಕ್ಕೆ ನಿಮಗೆ ಶಕ್ತಿ ಬರ್ತದೆ ಅಂತ. ಈಗ ಅದನ್ನು ಯಾರೂ ಒಪ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ಆಂಗ್ಲ ಮಾಧ್ಯಮವೇ ಆಗಬೇಕಾಗ್ತದೆ. ಅದರಿಂದ ನಾನು ಕಂಡುಕೊಂಡ ಸತ್ಯ ಏನು ಅಂತೇಳಿದರೆ, ಬಹಳಷ್ಟು ಜನ ಮಕ್ಕಳಿಗೆ ಯಾವುದೇ ಭಾಷೆಯ ಪ್ರಾವೀಣ್ಯತೆ ಇವತ್ತು ಇಲ್ಲ. ಅದರಲ್ಲಿ ಅವರಿಗೆ ಯಾವ ಪ್ರಭುತ್ವವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅವರಿಗೆ ಅವರ ಮಾತೃಭಾಷೆಯೇ ಸರಿಯಾದ ಪರಿಚಯ ಇರೋದಿಲ್ಲ. ಅಂಥ ಒಂದು ವಾತಾವರಣವನ್ನು ನಾವು ಇಂದು ನಮ್ಮ ವಿದ್ಯಾಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದರ ಬೆಲೆ ನಾವು ತೆರ್ತಾ ಇದ್ದೇವೆ. ಅದನ್ನು ನಿರ್ವಿವಾದವಾದ ಸಂಗತಿ. ಅಂಥ ವಾತಾವರಣದಲ್ಲಿಯೂ ಅಂದಿನ ನನ್ನ ಗುರುಗಳು ಅವರು ತೋರಿಸ್ತಾ ಇದ್ದ ಒಂದು ಆಸಕ್ತಿ, ಕಾಳಜಿ, ಅವರಿಗೆ ವೇತನ ಜಾಸ್ತಿ ಸಿಗದೇ ಇದ್ರೂ ಮಕ್ಕಳಿಗೆ ಕಲಿಸಬೇಕೆಂಬ ಆ ಒಂದು ಹುಮ್ಮಸ್ಸು ಅವರಲ್ಲಿತ್ತು.
ನಮ್ಮನ್ನು ತಮ್ಮದೇ ಮಗು ಎಂಬ ಭಾವನೆಯಿಂದ ಅನೇಕ ಸಾರಿ ಅವರ ಮನೆಗಳಲ್ಲಿ ಹೋಗಿ ಪಾಠವನ್ನು ನಾನು ಓದಿದ್ದು ನನಗೆ ಜ್ಞಾಪಕ ಇದೆ. ಹೋದಾಗ ಅವರ ಮನೆಯವರು ನಮಗೆ ತಿಂಡಿ ತೀರ್ಥ ಕೊಟ್ಟು ನಮ್ಮನ್ನು ಮನೆಯ ಮಕ್ಕಳಂತೆ ಬೆಳೆಸ್ಕೊಂಡು ಹೋಗುವ ವಾತಾವರಣ ಅಂದಿನ ಕಾಲದಲ್ಲಿ ಇತ್ತು. ಅಂಥ ವಾತಾವರಣದಲ್ಲಿ ನನ್ನ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮುಗಿಯಿತು. ಆನಂತರ ಶಿವಮೊಗ್ಗಕ್ಕೆ ಆವಾಗ ನಮ್ಮ ಸೋದರ ಮಾವ ಅಲ್ಲಿ ವಕೀಲಿ ವೃತ್ತಿ ನಡೆಸ್ತಾಯಿದ್ರು. ಅವರ ಮನೆಯಲ್ಲಿ ನಿಂತು ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಹಾಗೂ ಅಂದಿನ ಇಂಟರ್ಮಿಡಿಯೇಟ್, ನಮ್ಮ ಕಾಲದಲ್ಲಿ PUC ಇರಲಿಲ್ಲ, PUC ಒಂದಿದ್ದು ಕೊನೆಗೆ ಅಲ್ಲಿ ಮುಗಿಸಿ ಆನಂತರ ಯಾಕಂತ ಹೇಳಿದರೆ ಶಿವಮೊಗ್ಗದಲ್ಲಿ ಆಗಷ್ಟೇ ಹೊಸದಾಗಿ ಇಂಟರ್ಮಿಡಿಯೇಟ್ ಕಾಲೇಜ್ ಪ್ರಾರಂಭ ಆಗಿತ್ತು. ಅದು ಅಂದಿನ ಅಲ್ಲಿ ಒಂದು ಮ್ಯಾಚ್ ಫ್ಯಾಕ್ಟ್ರಿ ಇತ್ತು, ಊರಿನಿಂದ ಸಾಧಾರಣ 3 ಮೈಲಿ ದೂರದಲ್ಲಿ. ಅದರ ಎದುರಿಗೆ ನಮ್ಮ ಕಾಲೇಜು. ಆ ಪರಿಸರವನ್ನು ಇಸ್ಲಾಪುರ್ ಅಂತ ಕರಿತಾಯಿದ್ರು. ನಾವು ಅದಕ್ಕೆ ನಮ್ಮದು ಇಸ್ಲಾಪುರ್ ಯೂನಿವರ್ಸಿಟಿ ಅಂತಲೇ ಕರಿತಾಯಿದ್ವಿ ಅಂದಿನ ಕಾಲದಲ್ಲಿ. ಯಾತಕ್ಕಂತೇಳಿ ಪ್ರತಿ ದಿವಸ ಸೈಕಲ್ ಮೆಟ್ಟುಕೊಂಡು ಅಲ್ಲಿ ತನಕ ಹೋಗಬೇಕಾಗಿತ್ತು. ಅಲ್ಲಿ ಆ ತುಂಗಾ ನದಿಯನ್ನು ದಾಟಿ ಆ ಕಡೆ ಹೋಗಬೇಕಾಗಿತ್ತು. ಭದ್ರಾವತಿ ರಸ್ತೆಯಲ್ಲಿ ಜನಸಂಚಾರ ಇರ್ತಿರಲಿಲ್ಲ. ಅಂಥ ಒಂದು ವಾತಾವರಣದಲ್ಲಿ ಇಂಟರ್ಮಿಡಿಯೇಟ್ ಮಾಡಿದೆ. ಇಂಟರ್ಮಿಡಿಯೇಟ್ ಸಂದರ್ಭದಲ್ಲಿ ನನಗೆ ಉತ್ತಮವಾದ ಅಧ್ಯಾಪಕರು ಸಿಕ್ಕಿದರು. ಇವರು ಪರಮೇಶ್ವರ ಭಟ್ರು, SV ಪರಮೇಶ್ವರ ಭಟ್ರು ಅಂದು ನಮಗೆ ಕನ್ನಡ ಪ್ರಾಧ್ಯಾಪಕರಾಗಿ ಇಂಟರ್ಮಿಡಿಯೇಟ್ನಲ್ಲಿದ್ದರು. ಹೈಸ್ಕೂಲ್ನಲ್ಲಿ ಸಹಿತ ಉತ್ತಮ ಕನ್ನಡ ಅಧ್ಯಾಪಕರು. ಇದರಿಂದ ಒಂದು ರೀತಿಯ ಸಾಹಿತ್ಯದ ಅಭಿರುಚಿ ಬೆಳೆದುಕೊಂಡು ಹೋಯಿತು. ಅದಕ್ಕೆ ಪೂರಕವಾಗಿ ನಾನು ಮುಂದೆ ಸೆಂಟ್ರಲ್ ಕಾಲೇಜಿನಲ್ಲಿ ನನ್ನ BSc ಆನರ್ಸ್ ಮತ್ತು MSc ಮಾಡಬೇಕಾದರೆ ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಮಗೆ ಸಿಕ್ಕವರು GP ರಾಜರತ್ನಂ, DL ನರಸಿಂಹಾಚಾರ್ ಹಾಗೂ ನಮ್ಮ ಜವರೇಗೌಡರು ಆಗುತ್ತಾನೆ ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡಿದ್ದರು. ಹಾಗಾಗಿ ಅವರು ಆಗಿನ ಯುವಕರಾಗಿದ್ದರಿಂದ ನಮ್ಮೊಡನೆ ಬೆರೆತುಕೊಂಡು ನಮಗೆ ಪಾಠವನ್ನು ಹೇಳ್ತಾಯಿದ್ರು. ಇವರೆಲ್ಲರ ಇದರಿಂದ ಸಾಹಿತ್ಯದಲ್ಲಿ ಒಲವು ಬೆಳೆದುಕೊಂಡು ಹೋಯಿತು. ಅದು ಮುಂದೆ ನಡೀತು. ಫಿಲೋಮಿನಾ ಕಾಲೇಜಲ್ಲಿ ಮೈಸೂರಲ್ಲಿ ನೀವು ಕಲಿತಾ ಇರುವಾಗ ನಿಮಗೆ ಅತ್ಯುತ್ತಮ ಪ್ರಾಧ್ಯಾಪಕರು ಸಿಕ್ಕಿದ್ರು. ವಿಶೇಷವಾಗಿ GP ಫಿಲೋಮಿನಾ ಕಾಲೇಜ್ನಲ್ಲಿ ಓದ್ತಾ ಇರಲಿಲ್ಲ, ಸೆಂಟ್ರಲ್ ಕಾಲೇಜ್ ಬೆಂಗಳೂರು. ಯಾಕಂದರೆ ಅಂದಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸೈನ್ಸ್ ಓದಬೇಕಾದ್ರೆ ವಿಜ್ಞಾನದ ವಿದ್ಯಾರ್ಥಿಗಳೆಲ್ಲ ಸೆಂಟ್ರಲ್ ಕಾಲೇಜಿಗೆ ಹೋಗಬೇಕಿತ್ತು. ಕಲಾ ವಿದ್ಯಾರ್ಥಿಗಳೆಲ್ಲ ಮಹಾರಾಜ ಕಾಲೇಜ್ ಮೈಸೂರಿಗೆ ಹೋಗ್ತಾಯಿದ್ರು. ಆದ್ದರಿಂದ ನಾವು ಸೈನ್ಸ್ ವ್ಯಾಸಂಗ, ವಿಜ್ಞಾನದ ನಮ್ಮ ಪರಿಪೂರ್ಣ ವ್ಯಾಸಂಗ ನಡೆದಿದ್ದು ಸೆಂಟ್ರಲ್ ಕಾಲೇಜಿನಲ್ಲಿ. ನೀವೊಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೂ ಕೂಡ ನಿಮಗೆ ಸಾಹಿತ್ಯದ ಆಸಕ್ತಿ? ಹೌದು, ಸಾಹಿತ್ಯದ ಆಸಕ್ತಿ ಈ ಅಧ್ಯಾಪಕರು ಬೆಳೆಸಿದರು. ಓದುವ ಹವ್ಯಾಸವನ್ನು ಬೆಳೆಸಿದರು, ಬರೆಯುವ ಹವ್ಯಾಸವನ್ನು ಅಂಥ ಕಾಲದಲ್ಲಿ ಬರೀತಾಯಿದ್ರು. ಇವತ್ತಿಗೂ ನಾನು ಬರೀದೇ ಇದ್ರೂ ಬರೆಯುವ ಶಕ್ತಿಯನ್ನು ಅವರು ಕೊಟ್ಟರು. ಸರ್, ರಾಜರತ್ನಂ ಅವರ ಪಾಠಗಳು ಹೇಗಿತ್ತು ಅಂತ ಹೇಳಿ? ಅವರು ಬಹಳ ಉತ್ತಮವಾಗಿ ಪಾಠವನ್ನು ಮಾಡ್ತಿದ್ದರು. ಕಂಚಿನ ಕಂಠ, ಬಹಳ ಉತ್ತಮವಾಗಿ ಅನೇಕ ಸಾರಿ ನಾವು ನೋಡಿದ್ದೇವೆ. ಅವರ ತರಗತಿಗಳಿಗೆ ಹೋದರೆ ಇತರ ತರಗತಿಯ ವಿದ್ಯಾರ್ಥಿಗಳು ಸಹ ಬಂದು ಅಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಾಯಿದ್ರು. ಅಷ್ಟು ಗಮನವನ್ನು ಅವರು ಸೆಳೀತಾಯಿದ್ರು. ಅವರು ಪಾಠ ಮಾಡಬೇಕಾದರೆ ಯಾವ ಒಂದು ಅಡೆತಡೆ ಇಲ್ಲದೆ ಸರಾಗವಾಗಿ ಪಾಠವನ್ನು ಹೇಳಿಕೊಡ್ತಾಯಿದ್ರು. ಹೆಚ್ಚು ಮಟ್ಟಿಗೆ ನಮಗೆ ಅದನ್ನು ಕಥೆಯನ್ನು ಕೇಳಿದ ಒಂದು ವಾತಾವರಣದಲ್ಲಿ ಅದನ್ನು ನಡ್ಕೊಂಡು ಬರ್ತಾಯಿತ್ತು. ಆದ್ದರಿಂದ ಒಮ್ಮೆ ಕೇಳಿದಾಗ ಅದು ಮನಸ್ಸಿನಿಂದ ಮರೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ವಾತಾವರಣ ಅವರು ನಿರ್ಮಿಸ್ತಾಯಿದ್ರು. ನರಸಿಂಹಾಚಾರ್ಯ ಅವರು ನರಸಿಂಹಾಚಾರ್ಯ ಪಾಠ ಹೇಗಿತ್ತು? ನರಸಿಂಹಾಚಾರ್ಯದು ಬಹಳ ಪ್ರಭುತ್ವಪೂರ್ಣವಾದ ಪಾಠ. ಅವರು ಕಲಿಸ್ತಾ ಇದ್ದ ವಿಷಯಗಳು ಸಹ ಅಷ್ಟೇ ಕಬ್ಬಿಣದ ಕಡಲೆ ಅಂಥ ವಿಷಯಗಳನ್ನು ಬಹಳ ಸುಂದರವಾಗಿ ಮಕ್ಕಳ ಮನಸ್ಸಿಗೆ ಹೋಗುವ ಹಾಗೆ ಹೇಳ್ತಾಯಿದ್ರು. ಮುಖ್ಯವಾಗಿ
ಅಂದಿನ ದಿವಸಗಳಲ್ಲಿ ಅವರು ಬಸವಣ್ಣನವರ ವಚನಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ದಿದ್ದನ್ನು ಕೇಳಿದಾಗ ನಮಗೆ ಬಹಳ ಆಶ್ಚರ್ಯ ಆಗ್ತಾಯಿತ್ತು. ಅಂಥ ಹೌದು, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅಧ್ಯಾಪಕರಿಂದ ಸಾಹಿತ್ಯದ ಇದು ಬೆಳ್ಕೊಂಡು ಬಂತು. ಹೌದು, ನಿಮ್ಮ ತಂದೆಯವರು ಯಕ್ಷಗಾನ ತಾಳಮದ್ದದಲ್ಲಿ ಅರ್ಥ ಹೇಳ್ತಾ ಇದ್ರು, ಅದರಿಂದ ಭಾಷಾ ಸಂಪತ್ತು ಬಂತು. ಅವರಿಗೆ ಯಕ್ಷಗಾನದಲ್ಲಿ ಬಹಳ ಒಲವಿತ್ತು. ನಮ್ಮ ಮನೆಯ ಅಲ್ಲೇ ಯಕ್ಷಗಾನ ತಾಳಮದ್ದಳೆ ಕೂಟಗಳನ್ನು ನಡೆಸ್ತಾ ಇದ್ದರು. ಅವರೇ ಸ್ವಂತವಾಗಿ ಅರ್ಥಧಾರಿಗಳಾಗಿದ್ದರು. ಉತ್ತಮವಾಗಿ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವ ಹವ್ಯಾಸ ಅವರಿಗಿತ್ತು. ಅದು ನನಗೆ ಒಂದು ರೀತಿಯಲ್ಲಿ ಅದು ಗೀಳಾಗಿ ಬಂದಿದೆ ಅಂತ ಕಾಣುತ್ತದೆ. ಇವತ್ತು ನನಗೂ ಬೇಕಾದಷ್ಟು ಯಕ್ಷಗಾನದ ಒಲವು ಇದೆ. ಯಕ್ಷಗಾನವನ್ನು ಬೆಳೆಸುವ ಹವ್ಯಾಸ ಬೆಳೆದುಕೊಂಡು ಬಂದಿತ್ತು. ಹೌದು, ಅಮ್ಮನಿಂದ ಬಂದಿರತಕ್ಕಂಥದ್ದು ಓದುವಂಥ ಅಭ್ಯಾಸ, ನಿರಂತರ ಓದುವಂಥ ಅಭ್ಯಾಸ. ಹೌದು, ನನ್ನ ತಾಯಿ ಸದಾಕಾಲ ಓದ್ತಾ ಇದ್ದರು. ಅವರು ಶಾಲಾ ಕಾಲೇಜುಗಳಿಗೆ ಹೆಚ್ಚು ಹೋಗದೇ ಇದ್ದರೂ ಸಹ ಕೇವಲ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಮಾತ್ರ ಮುಗಿಸಿದರೂ ಸಹ ಅವರು ಕನ್ನಡದ ಹಲವು ಪುಸ್ತಕಗಳನ್ನು ಸದಾಕಾಲ ಓದ್ತಾ ಇದ್ದರು. ನಮಗೆ ಓದುವಂತೆ ಪ್ರೋತ್ಸಾಹಿಸ್ತಾಯಿದ್ರು. ಅನೇಕ ಕತೆ ಕಾದಂಬರಿಗಳು ಅವರು ಓದಿ ನಮಗೆ ಅದನ್ನು ತಿಳಿಸಿಕೊಟ್ಟು ಆನಂತರ ನಾವೇ ಅವನ್ನು ಓದುವ ಒಂದು ಹವ್ಯಾಸವನ್ನು ಬೆಳೆಸಿಕೊಟ್ರು. ಖಂಡಿತವಾಗಿ ನನ್ನ ಇವತ್ತಿನ ಓದಿನ ಹವ್ಯಾಸ ಅವರಿಂದ ಬಂದಿದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಹೌದು, ಅದು ಸೆಂಟ್ರಲ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ನೀವು BSc ಆನರ್ಸ್ ಮುಗಿಸಿದ್ರಿ, MSc MScನೂ ಅಲ್ಲೇ ಮಾಡಿದೆ. ಅಲ್ಲೂ ಒಳ್ಳೆಯ ಅಧ್ಯಾಪಕರು ಸಿಕ್ಕರು ನಮಗೆ. ಆದ್ದರಿಂದ ವಿಜ್ಞಾನದ ಒಳ್ಳೆಯ ತಳಹದಿ ಸಿಕ್ತು. ಆನಂತರ ಆ ಹೊತ್ತಿನಲ್ಲಿ ನನಗೆ PhD ವ್ಯಾಸಂಗ ಮಾಡಬೇಕು ಅಂತ ಹೇಳಿ ಲಂಡನ್ ವಿಶ್ವವಿದ್ಯಾನಿಲಯಕ್ಕೆ ಹೋಗುವ ಹವ್ಯಾಸದಿಂದ ಅಲ್ಲಿಗೆ ನನ್ನ ಅರ್ಜಿಯನ್ನು ಕಳಿಸಿಕೊಟ್ಟೆ. ಸುಮಾರು 1 ವರ್ಷ ಕಾಯಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಿಗೆ 1 ವರ್ಷ ಪ್ರಾಣಿಶಾಸ್ತ್ರದ ಅಧ್ಯಾಪಕನಾಗಿ ಕೆಲಸ ಮಾಡಿದೆ ನಾನು 1 ವರ್ಷ. ಆನಂತರ ಅಲ್ಲಿಗೆ ಹೋದೆ. ಅದರಿಂದ ಶಿಕ್ಷಣ ಕ್ಷೇತ್ರದ ಒಂದು ಅನುಭವ ಬಹಳ ಮಟ್ಟಿಗೆ ಸಿಕ್ತು ನನಗೆ. ವಿದ್ಯಾರ್ಥಿಗಳನ್ನು ಯಾವ ರೀತಿ ಬೆರಿಬೇಕಾಗ್ತದೆ, ಅವರಿಗೆ ಯಾವ ರೀತಿ ಪಾಠ ಹೇಳಿಕೊಡಬೇಕು, ಇದನ್ನೆಲ್ಲ ಅಲ್ಲಿ ನಾನು ಕಲಿತ್ಕೊಂಡೆ. ಲಂಡನಿಗೆ ಹೋದ್ರು ಸರ್? ಲಂಡನ್ ಇಂಪೀರಿಯಲ್ ಕಾಲೇಜಲ್ಲಿ ನಿಮ್ಮದು PhD? ಹೌದು, ಇಂಪೀರಿಯಲ್ ಕಾಲೇಜು ಅದು ವಿಜ್ಞಾನಕ್ಕೆ ಸೀಮಿತವಾದ ಕಾಲೇಜು. ಅಲ್ಲಿ 3 ವಿಷಯಗಳ ಬಗ್ಗೆ ಅಲ್ಲಿ ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಒಂದು, ರಾಯಲ್ ಕಾಲೇಜ್ ಆಫ್ ಮೈನ್ಸ್ ಅಂತ ಒಂದಿದೆ, ಇನ್ನೊಂದು ಇದಕ್ಕೆ ಭೂಗರ್ಭಶಾಸ್ತ್ರಕ್ಕೆ ಸಂಬಂಧಪಟ್ಟ ಕಾಲೇಜು. ಇವೆಲ್ಲ ಸೇರಿ ಅದನ್ನು ಇಂಪೀರಿಯಲ್ ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರೀತಾರೆ. ನಾನು ಲಂಡನ್ನ ನಗರದಲ್ಲಿ ಬಹಳ ಕಾಲ ಇರಲಿಲ್ಲ. ಅದರ ಹೊರವಲಯದಲ್ಲಿ ನಮ್ಮದು ಫೀಲ್ಡ್ ಸ್ಟೇಷನ್ ಇತ್ತು. ಯಾಕಂತೇಳಿದರೆ ನಾನು ಆರಿಸಿಕೊಂಡ ವಿಷಯ ಕೀಟಶಾಸ್ತ್ರ. ಆದ್ದರಿಂದ ಎಂಟಮಾಲಜಿ ಅಂತ ಕರೀತಾರೆ. ಹೌದು, ಅದನ್ನು ಎಂಟಮಾಲಜಿ ಅಂದರೆ ಕೀಟಶಾಸ್ತ್ರ. ಅದನ್ನು ಈ ಪೇಟೆ ವಾತಾವರಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅಲ್ಲಿ ಇದು ನನ್ನ ಸಂಶೋಧನೆಯನ್ನು ಮುಂದುವರಿಸಿ 2.5 ವರ್ಷದಲ್ಲಿ PhD ಪದವಿಯನ್ನು ತಗೊಳ್ಳಿಕ್ಕೆ ನನ್ನಿಂದ ಆಯಿತು ಅಲ್ಲಿ. ಆನಂತರ ವಾಪಸ್ ಬಂದೆ ನಾನು 1954ನೇ ಇಸ್ವಿಯಲ್ಲಿ ನನ್ನ PhD ವ್ಯಾಸಂಗ ಮುಗಿಸಿ ಪುನಃ ಬಂದೆ. ಅಲ್ಲಿ ಇದ್ದಾಗ ಇಂಗ್ಲೆಂಡು, ಸ್ಕಾಟ್ಲೆಂಡ್, ಐರ್ಲೆಂಡ್ ನೋಡಿದ್ದಲ್ದೇ ಯುರೋಪಿನ ಹಲವಾರು ದೇಶಗಳನ್ನು ನೋಡುವ ಒಂದು ಅವಕಾಶ ನನಗೆ ಸಿಕ್ತು. ಯಾಕಂದರೆ ಅಂದಿನ ಕಾಲದಲ್ಲಿ ನಾವು ಕಾರನ್ನು ಬಾಡಿಗೆಗೆ ತೆಗೆದುಕೊಂಡು ನಾವೇ ಚಲಾಯಿಸ್ಕೊಂಡು ಹೋಗಬಹುದಿತ್ತು. ಆದ್ದರಿಂದ ನಾವು ಒಂದು 3-4 ಜನ ಸ್ನೇಹಿತರು ಸೇರಿ ಆ ಕೆಲಸ ಮಾಡಿ ಇಡೀ ಯುರೋಪ್ ಖಂಡವನ್ನು ಸುತ್ತಿ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ, ಆಕಾಶವೇ ಮಿತಿ ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ H. ಶಾಂತಾರಾಮ್ ಅವರು ಮಾತಾಡ್ತಾ ಇದ್ದಾರೆ.
ಅತ್ಯಂತ ದೊಡ್ಡ ಹುದ್ದೆಗೆ, ಅತ್ಯಂತ ವರಿಷ್ಠ ಹುದ್ದೆಗೆ ಇರತಕ್ಕಂಥವರು, ಲಂಡನ್ನಲ್ಲಿ ಓದಿರ್ತಕ್ಕಂಥವರು, PhD ಮಾಡಿಕೊಂಡು ವಿಶೇಷವಾಗಿ ಅವರು ಮಾಡಿರ್ತಕ್ಕಂಥ ಸಂಶೋಧನೆಗಳು ಸ್ನೇಹಿತರೆ ಜನಪ್ರಿಯವಾಗಿರ್ತಕ್ಕಂಥದ್ದು. ಕೀಟಶಾಸ್ತ್ರದಲ್ಲಿ ಅವರು PhD ಮಾಡ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಮಾತನಾಡಲಿ ಬಾಕಿ ಇದೆ, ಇನ್ನಷ್ಟು ಮಾತಾಡೋಣ. ಬ್ರೇಕ್ ತಗೋತಾ ಇದ್ದೇನೆ. ಬ್ರೇಕ್ ನಂತರ ಸರ್ ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಮತ್ತೆ ವಿಶೇಷವಾದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಸ್ಕೈಸ್ ದ ಲಿಮಿಟಲ್ಲಿ ಇವತ್ತು ಡಾಕ್ಟರ್ ಶಾಂತಾರಾಮ್ ಅವರು ಮಾತಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹೊಸನಗರ ಅನ್ಸುಳುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯವಾಗಿ ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು. ಲಂಡನ್ನಲ್ಲಿ ಅವರು ಕೀಟಶಾಸ್ತ್ರದಲ್ಲಿ PhD ಮಾಡಿಕೊಂಡು ಮತ್ತೆ ಭಾರತಕ್ಕೆ ಬರ್ತಾರೆ. ಸೊ ಭಾರತಕ್ಕೆ ಬಂದು ಏನು ಮಾಡಿದ್ರು ಕೇಳಲಿಕ್ಕೆ ಬಾಕಿ ಇದೆ. ಮತ್ತಷ್ಟು ಅವ್ರು ಮಾತಾಡ್ತಾರೆ. ಸ್ನೇಹಿತರೆ, ಒಂದು ಸುಂದರವಾಗಿರ್ತಕ್ಕಂಥ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಪ್ರವೇಶ ಮಾಡ್ತಾ ಇದ್ದೇವೆ. ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ ಮತ್ತೆ ಆನಂತರ ನಾನು PhD ಮುಗಿಸಿ ಬಂದಾಗ ಅಧ್ಯಾಪಕ ವೃತ್ತಿಗಾಗಿ ಮೊದಲು ಅಲಿಗರ್ ಯೂನಿವರ್ಸಿಟಿಗೆ ಹೋದೆ. ಆದರೆ ಅಲ್ಲಿ ಸಂದರ್ಶನಕ್ಕೆ ಹೋದಾಗ ನನ್ನ ಒಡನೆ ಕೀಟಶಾಸ್ತ್ರದಲ್ಲಿ ಈ ಸಂಶೋಧನೆ ಮಾಡುತ್ತಾ ಇದ್ದ ನನ್ನ ಮಿತ್ರನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆತನ ಸ್ಥಾನಕ್ಕೆ ಪೈಪೋಟಿ ಬರಬಾರ್ದು ಅಂತ ಅಲ್ಲಿಂದ ದೆಹಲಿಗೆ ಬಂದೆ. ದೆಹಲಿಯಲ್ಲಿ ಅಲ್ಲಿಯ ವಿಶ್ವವಿದ್ಯಾನಿಲಯದವರು ನನಗೆ ಪ್ರಾಣಿಶಾಸ್ತ್ರದ ಪ್ರಾಧ್ಯಾಪಕನಾಗಿ ನೇಮಿಸಿಕೊಂಡರು. ಅಲ್ಲಿ ಸುಮಾರು 4 ವರ್ಷಗಳ ಕಾಲ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಣಿಶಾಸ್ತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ 1958ರಲ್ಲಿ ಮಲೇರಿಯಾ ನಿರ್ಮೂಲನಾ ಯೋಜನೆ ಪ್ರಾರಂಭ ಆಯಿತು. ಅದರ ನೇತೃತ್ವವನ್ನು ವಹಿಸಿಕೊಂಡವರು ನಮ್ಮ ಮೈಸೂರಿನವರು ಡಾಕ್ಟರ್ ಅನಂತಸ್ವಾಮಿರಾವ್ ಅಂತಿದ್ದರು. ಅವರು ಒಂದು ದಿವಸ ನನಗೆ ಹೇಳಿದರು, ನೀವು ಹೊರದೇಶಕ್ಕೆ ಹೋಗಿ ಕೀಟಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಬಂದವರು, ನಮಗೆ ಸಹಾಯ ಮಾಡಬೇಕಾಗ್ತದೆ. ಆದ್ದರಿಂದ ನೀವು ಈ ಮಲೇರಿಯಾ ಇನ್ಸ್ಟಿಟ್ಯೂಟಿಗೆ ಬನ್ನಿ, ಈ ನಿರ್ಮೂಲನಾ ಯೋಜನೆಯಲ್ಲಿ ನಿಮ್ಮನ್ನು ಒಬ್ಬ ಅಧಿಕಾರಿಯಾಗಿ ನಾನು ನೇಮಕ ಮಾಡಿಕೊಳ್ತೇನೆ ಅಂತ ಹೇಳಿ UPSC ಮುಖಾಂತರ ಆಯ್ಕೆ ಹೊಂದಿ ಭಾರತ ಸರ್ಕಾರದ ಒಬ್ಬ ಅಧಿಕಾರಿಯಾಗಿ ಒಂದೆರಡು ತಿಂಗಳು ದೆಹಲಿಯ ಮಲೇರಿಯಾ ಸಂಶೋಧನಾ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಆನಂತರ ಅವರು ನನಗೆ ದಕ್ಷಿಣ ಭಾರತಕ್ಕೆ ಹೋಗಿ ಕೂನೂರಿನಲ್ಲಿ ಆವಾಗ ನಮ್ಮ ಆಫೀಸ್ ಇತ್ತು. 3 ರಾಜ್ಯಗಳ ಮಲೇರಿಯಾ ನಿರ್ಮೂಲನಾ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕ ಇಷ್ಟು ನಮ್ಮ ಪರಿಧಿಯಲ್ಲಿ ಬರ್ತಾ ಇತ್ತು. ಅಲ್ಲಿ ಒಬ್ಬರು ನಿರ್ದೇಶಕರು ಇದ್ದರು. ಅವರ ಕೈ ಕೆಳಗೆ ಸಹಾಯಕ ನಿರ್ದೇಶಕರಾಗಿ ಕೀಟಶಾಸ್ತ್ರದ ವಿಷಯದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದೆ. ಅದೇ ರೀತಿಯಲ್ಲಿ ವೈದ್ಯಕೀಯಕ್ಕೆ ಇನ್ನೊಬ್ಬ ನಿರ್ದೇಶಕರು ಇದ್ದರು. ಅಲ್ಲಿ ಸುಮಾರು 1962ರವರೆಗೆ ಕೆಲಸ ಮಾಡಿದೆ. ಆದರೆ ಸರ್ಕಾರಿ ಕೆಲಸ ಅಷ್ಟು ನನಗೆ ಒಗ್ಗಲಿಲ್ಲ. 4 ವರ್ಷ ಕೆಲಸ ಹೇರಳವಾಗಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿತ್ತು. ಆದರೆ ಸರ್ಕಾರದ ಕೆಲಸದಲ್ಲಿ ಕೇವಲ ವರದಿಗಳನ್ನು ಬರೆಯೋದು ಮಾತ್ರ ಕೆಲಸ ಆಗ್ತಾಯಿತ್ತು ವಿನಃ ನಾವು ಪ್ರದೇಶಗಳಿಗೆ ಹೋಗಿ ಅಲ್ಲಿಯ ಹಳ್ಳಿಗಳಲ್ಲಿ ನೋಡಿದ್ದನ್ನು ನಿಜವಾಗಿ ಬರೆದರೆ ಅದಕ್ಕೆ ಬೆಲೆ ಸಿಗ್ತಾನೂ ಇರಲಿಲ್ಲ, ಅದು ನಮ್ಮ ನಿರ್ದೇಶಕರುಗಳು ಒಪ್ತಾನೂ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಾಗಿ ನನಗೆ ಮನಸ್ಸಂತೋಷ ಕಳೆದೇ ಹೋಯಿತು. ದುಡ್ಡು ಸಿಗ್ತಾಯಿದ್ರೂ ಮನಸ್ಸಿನ ಸಂತೋಷ ಇರಲಿಲ್ಲ. ಆ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ, ಶಿಕ್ಷಣ ಕ್ಷೇತ್ರವನ್ನು ಬಿಟ್ಟಿದ್ದು ಬಹಳ ದೊಡ್ಡ ಅಪರಾಧ ಅಂತ. ಆ ಹೊತ್ತಿನಲ್ಲಿ ಡಾಕ್ಟರ್ ಮಾಧವಪ್ಪಯ್ಯವರು ಒಂದು ಆಹ್ವಾನವನ್ನು ಕೊಟ್ಟರು. ನೀನು ಯಾಕೆ ಬಂದು ಮಣಿಪಾಲದಲ್ಲಿ ನನ್ನೊಡನೆ ಕೈ ಜೋಡಿಸಬಾರ್ದು, ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯಬಾರ್ದು ಅಂತ ಹೇಳಿದರು. ಯಾಕಂದರೆ ಅವರ ಮಾತಿಗೆ ನಾನು ಬೆಲೆ ಕೊಟ್ಟೆ. ಯಾಕಂದರೆ ನನ್ನ ಮಾವ ಅವರ ಸಹೋದ್ಯೋಗಿಗಳಾಗಿದ್ದರು ಮೆಡಿಕಲ್ ಕಾಲೇಜಿನಲ್ಲಿ. ಅವರು ಹೇಳಿದರು, ಮಾಧವಪ್ಪಯ್ಯಗಳು ಕರೀತಾ ಇರಬೇಕಾದ್ರೆ ನೀನು ಹೋಗಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದ
ಅಲ್ಲಿ ರಾಜೀನಾಮೆ ಕೊಟ್ಟು ಬಂದೆ ನಾನು. ಅದರಿಂದ ನನ್ನ ಕುಟುಂಬದವರಲ್ಲಿ ಹಲವು ಜನ, ನನ್ನ ಮಿತ್ರರು ಹಲವು ಜನ, ನೀನೊಬ್ಬ ದೊಡ್ಡ ಹುಚ್ಚ ಅಂತ ಹೇಳಿದರು ಆವತ್ತು. ಕಾರಣ ಇಷ್ಟೇ, ಇಲ್ಲಿ ಮಾದೋಪೈಗಳು ಕೊಡ್ತೇನೆ ಅಂತ ಹೇಳಿದ ಸಂಬಳಕ್ಕೂ ನಾನು ಪಡಿತಾ ಇದ್ದ ಸಂಬಳಕ್ಕೂ ಸುಮಾರು 10ರಷ್ಟು ವ್ಯತ್ಯಾಸ ಇತ್ತು. ಕೇವಲ ಸುಮಾರು 4,000ಕ್ಕಿಂತ ಹೆಚ್ಚು ಸಂಬಳ ಬರ್ತಾ ಇದ್ದ ಒಬ್ಬ ಮನುಷ್ಯ ಕೇವಲ 450 ರೂಪಾಯಿಗೆ ಮಣಿಪಾಲಕ್ಕೆ ಅಧ್ಯಾಪನಾಗಿ ಬರ್ತಾನೆ ಅಂತ ಹೇಳಿದರೆ ನಿನಗೆ ತಲೆ ಸರಿ ಇಲ್ಲ ಅಂತ ಹೇಳಿದವರು ಬಹಳ ಜನ ಇದ್ದಾರೆ. ಆ ಥರದಲ್ಲಿ ಆಯಿತು. ಆದರೆ ನಾನು ಅದರಿಂದ ಯಾವಾಗಲೂ ನನಗೆ ಮನಸ್ಸಿಗೆ ಬೇಜಾರಾಗಲಿಲ್ಲ, ಆತ್ಮಸಂತೋಷ ಸಿಕ್ಕಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆಯನ್ನು ಮಾಡುವ ಅವಕಾಶ ಮಣಿಪಾಲ ವಿದ್ಯಾಸಂಸ್ಥೆಗಳಲ್ಲಿ ನನಗೆ ಸಿಕ್ಕಿದೆ ಅನ್ನೋದನ್ನು ನಾನು ಇವತ್ತು ಖಂಡಿತವಾಗಿ ಹೇಳ್ತೇನೆ. ಅಂಥ ಒಂದು ಮುಕ್ತ ವಾತಾವರಣವನ್ನು ಮಣಿಪಾಲ ಸಂಸ್ಥೆಯವರು ನಮಗೆ ಒದಗಿಸಿಕೊಟ್ರು. ಅದು ಬಹಳ ಮುಖ್ಯ, ಬೆನ್ನು ತಟ್ಟಿ. ಆದ್ದರಿಂದ ಆತ್ಮತೃಪ್ತಿ ಬಹುಮಟ್ಟಿಗೆ ಸಿಕ್ಕಿದೆ. ಆದ್ದರಿಂದ ನಾನು ಯಾವ ರೀತಿಯಲ್ಲೂ ಕೆಲಸವನ್ನು ಬಿಟ್ಟಿದ್ದಕ್ಕೆ ಚಿಂತಿತನಾಗಲೇ ಇಲ್ಲ. ಇವತ್ತಿಗೂ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ, ಹಣ ಮುಖ್ಯ ಅಲ್ಲ, ನಿಮಗೆ ಆತ್ಮಸಂತೋಷ ಇರಬೇಕು ಅನ್ನೋದನ್ನು ಯಾವಾಗಲೂ ಹೇಳ್ತೇನೆ. ಅದನ್ನು ಸರ್ 24 ವರ್ಷಗಳ ಕಾಲ ಮಣಿಪಾಲದಲ್ಲಿ ಪಾಠ ಮಾಡಿದಿರಿ. ಹೌದು, ನಾನು 52ನೇ ಇಸ್ವಿಯಿಂದ 76ರ ತನಕ 62ರಿಂದ 76 ತನಕ ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಆವಾಗ ಪ್ರೀ ಮೆಡಿಕಲ್ ಕೋರ್ಸ್ ಇತ್ತು. ವೈದ್ಯಕೀಯ ವಿದ್ಯಾರ್ಥಿಗಳು 6 ತಿಂಗಳ ಕಾಲ, 1 ವರ್ಷದ ಕಾಲ ಅವರು ನಾವು ಈ ವಿಜ್ಞಾನದ ವಿಷಯಗಳ ಬಗ್ಗೆ ಅವರು ಪಾಠ ಪ್ರವಚನಗಳನ್ನು ಮಾಡಬೇಕಿತ್ತು. ಆ ಒಂದು ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅದರ ಜೊತೆಗೆ ಈ ಪದವಿ ನಂತರದ ಸ್ನಾತಕೋತ್ತರ ಪದವಿಯಲ್ಲಿ ಅಲ್ಲಿಯ ಅನಾಟಮಿ ಡಿಪಾರ್ಟ್ಮೆಂಟ್ನಲ್ಲಿ ಅವರಿಗೆ ಪ್ರಾಣಿ ಶಾಸ್ತ್ರದ ವಿಕಸನ ಯಾವ ರೀತಿ ಆಯಿತು, ಯಾವ ಹಂತಗಳಲ್ಲಿ ಅದರ ಬಗ್ಗೆ ಸಹಿತ ಪಾಠ ಮಾಡ್ತಾಯಿದ್ದೆ. ಅದು 62ರಿಂದ 76ರವರೆಗೆ ನಡೆಯಿತು. 76ರಲ್ಲಿ ಕುಂದಾಪುರ ಕಾಲೇಜಿಗೆ ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಕುಂದಾಪುರದ ಕಾಲೇಜಿನಲ್ಲಿ ಬಹಳ ತೊಂದರೆಗಳಿಗೆ ಸಿಕ್ಕಿ ಆ ಕಾಲೇಜ್ ಇನ್ನೇನು ಮುಚ್ಚಿ ಹೋಗ್ತದೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿಯ ನನ್ನ ಕೆಲವು ಮಿತ್ರರು ನೀನು ಬಂದು ಈ ಸಂಸ್ಥೆಯನ್ನು ಉಳಿಸಿಕೊಡಬೇಕು ಅಂತ ಹೇಳಿದರು. ಆದರೆ ಆಗ ಮಾಧವಪೈಗಳು ಹೇಳಿದರು, ಆ ಊರಿನಲ್ಲಿರುವ ರಾಜಕೀಯ ಬಹಳ ಕೆಟ್ಟದ್ದು, ಹೋಗಬೇಡ ಅಂತ ಹೇಳಿದರು. ಯಾಕಂದರೆ ಅವರಿಗೆ ಮಾಧವಪೈಗಳಿಗೆ ಆದ ಕೆಲವು ಅನುಭವಗಳಿಂದ ಅವರಿಗೆ ಕುಂದಾಪುರದ ಮೇಲೆ ಅಷ್ಟು ಮಮತೆ ಇರಲಿಲ್ಲ. ನೀನು ಅಂಥ ಒಂದು ವಾತಾವರಣಕ್ಕೆ ಹೋಗಿ ತೊಂದರೆ ಖಂಡಿತ ಪಡಬೇಡ ಅಂತ ಹೇಳಿದರು. ಆದರೂ ನನ್ನ ಮಿತ್ರರ ಒತ್ತಾಯಕ್ಕೆ ನಾನು ಹೋಗಬೇಕಾಯಿತು. ಕೇವಲ 1 ವರ್ಷ ಹೋಗ್ತೇನೆ ಅಂದವನು 6 ವರ್ಷಗಳ ಕಾಲ ಅಲ್ಲಿ ನಿಂತು ನಾನು ಪ್ರಾಂಶುಪಾಲನಾಗಿ ಕೆಲಸ ಮಾಡಿದೆ. ಸಂಸ್ಥೆಯನ್ನು ಬೆಳೆಸುವ ಕೆಲಸಕ್ಕೆ ಒಂದು ನಾಂದಿ ಆ ಸಮಯದಲ್ಲಿ ಮಾಡಿದೆ. ಒಂದು ಕಾಲದಲ್ಲಿ ಕಷ್ಟಪಡ್ತಾ ಇರತಕ್ಕಂಥ ಬಂಡಾಕಾಸ್ ಕಾಲೇಜನ್ನು ಎತ್ತಿ ನಿಲ್ಲಿಸುವ ಕೆಲಸವನ್ನು ಮಾಡಿದ್ರಿ. 6 ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ಆವಾಗ ಅಕಾಡೆಮಿಯವರು ಹೇಳಿದರು, ನೀನು ಇಲ್ಲಿ ಬರಬೇಕು. ಆವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ 2 ಕಡೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಕಾಡೆಮಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿಯೂ ಕೆಲಸ ಮಾಡ್ತಾಯಿದ್ದೆ, ಹಾಗೂ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾಯಿದ್ದೆ. ಅದು ಆ ಥರ ಮಾಡಿದರೆ ಸಾಕಾಗೋದಿಲ್ಲ, ನೀನು ವಾಪಸ್ ಬಾ ಅಂತ ಆಗ ಅಂದಿನ ನಮ್ಮ ರಿಜಿಸ್ಟ್ರಾರ್ ಆಗಿದ್ದ ರಮೇಶ್ ಪೈಗಳು ಹೇಳಿದ್ದರಿಂದ ವಾಪಸ್ ಬಂದೆ ಇಲ್ಲಿಗೆ. ಆದರೆ ಆ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡುವ ಅವಕಾಶ ನನಗೆ ಸಿಕ್ತು. ಯಾಕಂದರೆ ಆ ಸಂಸ್ಥೆಯ ಟ್ರಸ್ಟಿಯಾಗಿ ನನ್ನನ್ನು ಆರಿಸಿದರು. ಆದ್ದರಿಂದ ಆ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನನಗೆ ಒಂದು ಮುಕ್ತ ವಾತಾವರಣ ಕುಂದಾಪುರದಲ್ಲಿ ದೊರೆಯಿತು. ಆದ್ದರಿಂದ ಇವತ್ತು ಆ ಸಂಸ್ಥೆಯನ್ನು ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆಸಿದ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಬಹಳ ಆನಂದವಾಗ್ತದೆ. ಯಾಕೆಂತೇಳಿದರೆ ಮುಚ್ಚಿ ಹೋಗುವ ಒಂದು ಸಂದರ್ಭದ ಸಂಸ್ಥೆ ಇವತ್ತು ನ್ಯಾಕ್ನಿಂದ ಎ ದರ್ಜೆಯನ್ನು ಪಡೆದ ಸಂಸ್ಥೆಯಾಗಿ ಬೆಳೆದಿರೋದು ಒಂದು ಉತ್ತಮವಾದ
ಅನುಭವ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕಾಗ್ತದೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಬಂಡಾಕಾಸ್ ಕಾಲೇಜನ್ನು ಕಟ್ಟಿ ನಿಲ್ಲಿಸುವ ಕೆಲಸವನ್ನು ಮಾಡಿದ್ರಿ. ಈಗ ಅದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ವಿದ್ಯಾರ್ಥಿ ಸಂಖ್ಯೆ ಇರುವ ಕಾಲೇಜು ಅಂತ ಹೇಳ್ಬೋದು ನಾನು. ಸುಮಾರು 2700 ಜನ ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಉತ್ತಮ ವಾತಾವರಣವನ್ನು ಒದಗಿಸಿಕೊಟ್ಟಿದ್ದೇವೆ. ಅವರ ಪ್ರತಿಭೆ ಬೆಳೆಯಲಿಕ್ಕೆ ಪಾಠೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಸಹ ಕೊಟ್ಟಿದ್ದೇವೆ ನಾವು. ಕ್ರೀಡಾ ಕ್ಷೇತ್ರವಾಗಲಿ ಇಲ್ಲವೇ ಕಲಾಕ್ಷೇತ್ರವಾಗಲಿ ಎಲ್ಲದ ಬೆಳವಣಿಗೆ ಅಲ್ಲಿ ಸಿಗ್ತದೆ. ಸೊ ಬಂಡಾಕಾಸ್ ಕಾಲೇಜಲ್ಲಿ ನೀವು ಮಾಡ್ತಕ್ಕಂಥ ರಂಗ ಚಟುವಟಿಕೆಗಳು ಹೌದು, ವಿಶೇಷವಾಗಿ ನಾಟಕ. ಅದು ಮೊದಲಿನಿಂದಲೂ ನನಗೆ ಇದ್ದ ಕೆಲವು ಹವ್ಯಾಸಗಳಲ್ಲಿ ಸಾಹಿತ್ಯದ ಓದು ಒಂದು ಆದರೆ ಅದರ ಜೊತೆಗೆ ಸಾಕಷ್ಟು ಮಟ್ಟಿನ ನಾಟಕದ ಗೀಳು ಬೆಳೆದುಕೊಂಡು ಬಂದಿತ್ತು. ಅದು ನನ್ನ ಪ್ರೌಢಶಾಲಾ ದಿನಗಳಿಂದಲೂ ನಾನು ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಪಾತ್ರಗಳನ್ನು ಮಾಡ್ತಾ ಇದ್ದೆ. ಅದೇ ವಾತಾವರಣ ನನಗೆ ನಾನು ಬೆಂಗಳೂರಿನಲ್ಲಿದ್ದಾಗ ಸಿಕ್ತು. ಅಲ್ಲಿ ಅಧ್ಯಾಪಕರು ನಮ್ಮೊಡನೆ ಸೇರಿಕೊಂಡು ನಾಟಕವನ್ನು ಮಾಡ್ತಾಯಿದ್ದರು. ಪ್ರೌಢಶಾಲಾ ದಿನಗಳಲ್ಲಿ ನಾನು ನಗರಕ್ಕೆ ಹೋದಾಗೆಲ್ಲ ಅಲ್ಲಿಯ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ನಾಟಕಗಳನ್ನು ಕರೆಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಂದ ನಾಟಕಗಳನ್ನು ಆಡಿಸ್ತಾ ಇದ್ದೆ. ಆದ್ದರಿಂದ ಆ ರಂಗವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಮಣಿಪಾಲಕ್ಕೆ ಬಂದ ಮೇಲೆ ರಂಗಭೂಮಿ ಸಂಸ್ಥೆಗೆ ಸದಸ್ಯನಾಗಿ ಸೇರಿಕೊಂಡೆ. ಕೆಲವು ವರ್ಷಗಳ ನಂತರ ಅವರು ನನ್ನನ್ನು ಅಧ್ಯಕ್ಷನಾಗಿ ಆ ಸಂಸ್ಥೆಗೆ ಆರಿಸಿದರು. ಸಾಧಾರಣ 27 ವರ್ಷಗಳ ಕಾಲ ರಂಗಭೂಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅದನ್ನು ಬೇರೆಯವರಿಗೆ ವಹಿಸಿಕೊಟ್ಟೆ. ಆದರೆ ಕುಂದಾಪುರಕ್ಕೆ ಹೋದಾಗ ನನಗೆ ಇನ್ನೂ ಒಂದು ಉತ್ತಮ ಅವಕಾಶ ಸಿಕ್ತು. ಒಂದು ನಾಟಕ ತರಬೇತಿಯ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತ. ಅದಕ್ಕೆ ರಂಗ ಅಧ್ಯಯನ ಕೇಂದ್ರ ಅಂತ ಹೆಸರು ಕೊಟ್ಟು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಅದಕ್ಕಾಗಿ ಬಹಳ ಪ್ರಯತ್ನಪಟ್ಟು ವಿಶ್ವವಿದ್ಯಾನಿಲಯದ ಮಾನ್ಯತೆಯನ್ನು ಪಡೆಯಬೇಕು ಅಂತ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಹಳ ಪ್ರಯತ್ನಪಟ್ಟರು. ನಾನು ಸಫಲತೆಯನ್ನು ಕಾಣಲಿಲ್ಲ. ಆದರೆ ಸಂದರ್ಭ ಬಂದಾಗ ದೇವರ ಸಹಾಯ ಸಿಗ್ತದೆ ಅನ್ನಲಿಕ್ಕೆ ನನ್ನ ದೊಡ್ಡ ಮಿತ್ರ ಪ್ರೊಫೆಸರ್ ವಿವೇಕ್ ರಾಯ್ ಅವರು ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದರು. ಅವರ ಸಹಾಯದಿಂದ ಅಲ್ಲಿ ನಾನು ಒಂದು ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ 7 ವರ್ಷಗಳಿಂದ ಆ ಪದವಿ ನಡೀತಾ ಇದೆ. ಆ ಡಿಪ್ಲೊಮಾ ಕೊಡ್ತಾ ಇದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಬರ್ತಾ ಇದ್ದಾವೆ. ಭಾಳ ಹಿಂದುಳಿದ ಪ್ರದೇಶಗಳಿಂದ ಕೆಳಮಟ್ಟದಲ್ಲಿರುವ ವಿದ್ಯಾರ್ಥಿಗಳು ಬಂದು ಅವರಲ್ಲಿ ಆಗುವ ಮಾರ್ಪಾಟನ್ನು ನೋಡಿದಾಗ ಯಾರಿಗೂ ಬಹಳ ಸಂತೋಷ ಆಗ್ತದೆ. ಅವರು ಬೆಳೆಯೋದಲ್ಲದೆ ಪ್ರಾವೀಣ್ಯತೆಯನ್ನು ಪಡೀತಾರೆ. ಉತ್ತಮ ಅನುಭವದಿಂದ ಒಳ್ಳೆಯ ನಟರಾಗಿ ನಿರ್ದೇಶಕರಾಗಿ ಇವತ್ತು ಕರ್ನಾಟಕದ ಬಹುಭಾಗಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಇಂಥ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಆಗಿದ್ದು ಅದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕಾಗ್ತದೆ. ಯಾವ ರೀತಿಯ ಸರ್ಕಾರದ ಅನುದಾನವೂ ಇಲ್ಲದೆ ಅದನ್ನು ಸಾಧನೆ ಮಾಡಿದ್ದೇವೆ ನಾವು. ಅದನ್ನು ನಾವು ಹೆಮ್ಮೆ ಪಡಬೇಕಾಗ್ತದೆ. ಬಂಡಾಕಾಸ್ ಕಾಲೇಜ್ನಲ್ಲಿ ಹೊಸ ರೀತಿ ಪ್ರಯೋಗವನ್ನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು. ಹೌದು, ಯಾವುದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರಿ ಅಂತ ಹೇಳಿ? ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಒಂದು ಉತ್ತಮವಾದ ವಾಚನಾಲಯವನ್ನು ಬೆಳೆಸಲಿಕ್ಕೆ ನಾನು ಪ್ರಯತ್ನಪಟ್ಟೆ. ಹಂತ ಹಂತವಾಗಿ ಆ ಕಾಲೇಜಿಗೆ ಬೇಕಾದ ಭೌತಿಕ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಇವತ್ತು ಒಂದು ವಿಶ್ವವಿದ್ಯಾನಿಲಯದ ಸಂಸ್ಥೆಗೆ ಬೇಕಾದಷ್ಟು ಸವಲತ್ತುಗಳು ಕುಂದಾಪುರದಲ್ಲಿ ಸಿಗ್ತಾ ಇದ್ದಾವೆ. ಬಹು ಹೆಚ್ಚಾಗಿ ಮಕ್ಕಳ ಪಾಠೇತರ ಪಾಠಪೂರಕ ವಿಷಯಗಳಿಗೆ ಒತ್ತು ಕೊಡಲಿಕ್ಕೆ ಬೇಕಾದಷ್ಟು ಸವಲತ್ತು ಇವತ್ತು ಆ ಸಂಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಅದರ ಉಪಯೋಗ ನಮ್ಮ ಮಕ್ಕಳು ಮಾಡಿಕೊಳ್ಬೇಕಾಗ್ತದೆ. ಹೌದು.
ಸ್ನೇಹಿತರೆ, ಇವತ್ತು ಡಾಕ್ಟರ್ ಎಸ್ ಶಾಂತಾರಾಮ್ ಅವರು ಮಾತಾಡ್ತಾ ಇದ್ದಾರೆ. ಅವರು ಶಿಕ್ಷಣ ತಜ್ಞರು, ನಾಡಿನ ಅತ್ಯಂತ ವರಿಷ್ಠರು ಮತ್ತು ಸಾಕಷ್ಟು ಅಧಿಕಾರಿ ಹುದ್ದೆಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು. ಕನ್ನಡ ಮಾಧ್ಯಮ ಸ್ಕೂಲಲ್ಲಿ ಓದ್ತಾ ಈ ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ. ಸಾಕಷ್ಟು ಅವರ ಮಾತುಗಳು ಬಾಕಿ ಇದೆ, ಇನ್ನೊಂದು ಚರಣ ಬಾಕಿ ಇದೆ. ಸ್ನೇಹಿತರೆ, ಖಂಡಿತ ಮಾತಾಡೋಣ. ಒಂದು ಬ್ರೇಕ್ ತಗೋತಾ ಇದ್ದಾರೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇದೆ. ಆಕಾಶವಾಣಿ ಮಿತಿ ಇವತ್ತು ಅನ್ವರ್ಥವಾಗ್ತಾ ಇದೆ. ಭಾಳ ವಿಶೇಷವಾದ ಕಾರಣ, ಡಾಕ್ಟರ್ ಎಸ್ ಶಾಂತಾರಾಮ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅತ್ಯಂತ ವರಿಷ್ಠರಾಗಿರ್ತಕ್ಕಂಥ ಶಿಕ್ಷಣ ತಜ್ಞರು, ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು, ಉಡುಪಿಯ ರಂಗಭೂಮಿಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಜೊತೆಗೆ ಕುಂದಾಪುರದಂತಹ ಒಂದು ಪ್ರಾದೇಶಿಕ ಒಂದು ಒಳ್ಳೆಯ ಕಾಲೇಜನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು, ರಂಗ ತರಬೇತಿಗಳನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಅವರ ಮಾತುಗಳ ಧ್ವನಿದ ಸ್ನೇಹಿತರೆ, ಅವರ ಅದ್ಭುತವಾದ ಬಾಲ್ಯ, ಅದ್ಭುತವಾದ ಸಂಸ್ಕಾರಗಳನ್ನು ಮತ್ತೆ ಮಾತಾಡೋಣ. ಮತ್ತೆ ನಾನು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತೇನೆ. ಸರ್, ಮತ್ತೆ ನನಗೆ ಅನೇಕ ವಿಷಯಗಳಲ್ಲಿ ಶಿಕ್ಷಣದ ಮಟ್ಟಿಗೆ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅವಕಾಶಗಳು ಸದಾಕಾಲ ದೊರೆತಿದ್ದಾವೆ. ಅದೇ ರೀತಿಯಲ್ಲಿ ನಾನು ಆಗುಂಬೆ, ಅದು ಸಹ ಮಲೆನಾಡಿನ ಈ ಟೂರಿಸ್ಟ್ ಸೆಂಟರ್ ಆದರೂ ಸಹ ಅಲ್ಲಿ ಕೇವಲ ಒಂದು ಪ್ರೌಢಶಾಲೆ ಇತ್ತು. ಉತ್ತಮವಾದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇರಲಿಲ್ಲ. ಅಲ್ಲಿ ಹೊಸದಾಗಿ ಅನ್ನಪೂರ್ಣ ವಿದ್ಯಾಮಂದಿರ ಎಂಬ ಹೆಸರಿನಲ್ಲಿ ಪ್ರೌಢಶಾಲೆಯನ್ನು ಬೆಳೆಸಿದ್ದೇವೆ. ಸತತವಾಗಿ 10 ವರ್ಷಗಳ ಕಾಲ 100% ಫಲಿತಾಂಶವನ್ನು ಆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಪಡೀತಾ ಇದ್ದಾರೆ. ಆ ಸಂಸ್ಥೆ ಒಳ್ಳೆಯ ಹೆಸರು ಮಾಡಿದೆ. ಉತ್ತಮ ಅಧ್ಯಾಪಕರನ್ನು ನೇಮಿಸಿದ್ದೇವೆ. ಅವರು ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಟ್ಟಿಂಗಡಿ, ನಮ್ಮ ಊರಿನಲ್ಲಿ ದೇವಸ್ಥಾನದ ಶಿಲಾಮಯ ದೇಗುಲವಾಯಿತು. ಆ ಸಮಯದಲ್ಲಿ ಒಟ್ಟು ಮಾಡಿದ ದುಡ್ಡಿನಲ್ಲಿ ಸ್ವಲ್ಪ ಹಣ ಉಳಿದಿತ್ತು. ಅದನ್ನು ಏನು ಮಾಡೋದು ಅಂತ ಹೇಳಿದಾಗ ನಾನು ವೇದಮೂರ್ತಿ ರಾಮಚಂದ್ರ ಭಟ್ರಿಗೆ ಹೇಳಿದ್ದೆ, ನೀವು ನಮ್ಮ ಊರಿನಲ್ಲಿ ಒಂದು ವಸತಿ ಶಾಲೆಯನ್ನು ಮಾಡಿ ಮಧ್ಯಮ ದರ್ಜೆಯ ವಿದ್ಯಾರ್ಥಿಗಳು, ಯಾಕಂದರೆ ಎಲ್ಲ ವಸತಿ ಶಾಲೆಗಳಲ್ಲಿ ಬಹಳ ಹಣವನ್ನು ಅವರು ಕೊಡಬೇಕಾಗ್ತದೆ. ಅದು ಅವರಿಂದ ಸಾಧ್ಯವಾಗುವ ಕೆಲಸ ಅಲ್ಲ. ಮಲೆನಾಡಿನ ಪ್ರದೇಶದಿಂದ ಬರುವವರು, ಕೆಲವೇ ಉತ್ತರ ಕರ್ನಾಟಕದಿಂದ ಬರೋ ವಿದ್ಯಾರ್ಥಿಗಳಿಗೆ ಅವಕಾಶ ನಾವು ಮಾಡಿಕೊಡಬೇಕು. ಅಲ್ಲಿ ಒಂದು ವಸತಿ ಶಾಲೆಯ ನಿರ್ಮಾಣ ನಾವು ಮಾಡಿದ್ವಿ. ಆ ಶಾಲೆ ಸಹ ಬಹು ಉತ್ತಮವಾಗಿ ಇವತ್ತು ನಡೀತಾ ಇದೆ. ಅದೇ ರೀತಿ ಈ ನಮ್ಮ ಕಾಮತ್ ಮೋಟರ್ಸ್ನವರು, ಅವರು ಒಂದು ವಿದ್ಯಾಸಂಸ್ಥೆ ಮಾಡುತ್ತೇವೆ ಅಂತ ಹೇಳಿದಾಗ ಕೋಟೇಶ್ವರದಿಂದ 12 ಕಿಲೋಮೀಟರ್ ದೂರದಲ್ಲಿ ಹಾಲಾರಿ ರಸ್ತೆಯಲ್ಲಿ ಹೊಂಬಾಡಿಯಲ್ಲಿ ಅವರು ಒಂದು ಪಾಲಿಟೆಕ್ನಿಕ್ಕನ್ನು ಕಟ್ಟಲಿಕ್ಕೆ ನಾನು ಅವರಿಗೆ ಮಾರ್ಗದರ್ಶನ ಕೊಟ್ಟು ಅದು ಸಫಲತೆಯನ್ನು ಕಾಣುವಂತೆ ಮಾಡಿದೆ. ಪ್ರಾರಂಭಿಕ 2 ವರ್ಷಗಳ ಕಾಲ ಆ ಸಂಸ್ಥೆಯನ್ನು ಕುಂದಾಪುರ ಕಾಲೇಜಿನ ಪರಿಸರದಲ್ಲೇ ಇಟ್ಟುಕೊಂಡು ಬೆಳೆಸಿ ಈಗ ಅದು ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ರೀತಿಯಿಂದ ಅವಕಾಶ ಸಿಕ್ಕ ಕಡೆಗಳಲ್ಲಿ ಹೊಸ ಸಂಸ್ಥೆಗಳನ್ನು ಕಟ್ಟುವ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅವಕಾಶ ಸಿಕ್ಕ ಕಡೆಯಲ್ಲಿ ಖಂಡಿತವಾಗಿ ಇನ್ನೂ ಮುಂದೆ ನಡೆಸಿಕೊಂಡು ಬರಬೇಕು ಎಂಬ ಆಕಾಂಕ್ಷೆ ನನಗೆ ಇದೆ. ಹೌದು, ಡಾಕ್ಟರ್ ಮಾಧವ್ ಪೈ ಅವರು ನಿಮ್ಮನ್ನು ಕರೆದು ಭಾಳ ದೊಡ್ಡ ಜವಾಬ್ದಾರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೌದು, ಅವರು ಕೊಟ್ಟ ಅವಕಾಶ, ಅವರು ಹೇಳ್ತಾ ಇದ್ದ ಮಾತು ಇವತ್ತು ನಾನು ಪ್ರತಿಯೊಬ್ಬರಿಗೆ ಹೇಳ್ತೇನೆ. ಅವರು ಯಾವತ್ತೂ ನನಗೆ ಹೇಳ್ತಾ ಇದ್ದ ಮಾತು, ನೀವು ಸಮಾಜಕ್ಕಾಗಿ ಒಂದು ಉತ್ತಮ ಕಾರ್ಯವನ್ನು ಕೈಕೊಂಡು ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಪಟ್ಟರೆ ಆರ್ಥಿಕ ಸಂಪನ್ಮೂಲಗಳು ನಿಮಗೆ ತಾನಾಗಿ ಒದಗುತ್ತವೆ ಹೇಳ್ತಾಯಿದ್ರು. ಅದರ ಸತ್ಯತೆಯನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಕಂಡುಕೊಂಡಿದ್ದೇನೆ. ಅವರು ಹೇಳ್ತಾ ಇದ್ದ ಮಾತು ನಿಜ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ಅದು ಇವತ್ತಿಗೂ ನಾನು ಒಪ್ಪಿಕೊಳ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶಗಳು ಸಿಕ್ಕಿದ್ದು, ಅವಕಾಶ ಮಾಡಬೇಕೆಂಬ ಆಸಕ್ತಿ ಅನೇಕರಲ್ಲಿ ಇರ್ತದೆ. ಆದರೆ ಅದಕ್ಕೆ ಬೇಕಾದ ಅವಕಾಶಗಳನ್ನು ಒದಗಿಸಿಕೊಡುವ ಜನ ಬೇಕಾಗ್ತಾರೆ. ಆ ಕೆಲಸವನ್ನು ಮಣಿಪಾಲ ಸಂಸ್ಥೆ ಮಾಡಿದೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಮಣಿಪಾಲದ ಪೈ ಬಂಧುಗಳು
ಪರಿಪೂರ್ಣವಾದ ಸಹಕಾರವನ್ನು ನನಗೆ ನೀಡಿದ್ದಾರೆ. ಬಹಳ ಗೌರವದಿಂದ ನನಗೆ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಸರ್, ಈಗ ಆಡಳಿತಾಧಿಕಾರಿ ನೀವು ಸಾಕಷ್ಟು ಕಾಲೇಜುಗಳಿಗೆ ಭೇಟಿ ಕೊಡ್ತೀರಿ, ಹೌದು. ಯೂತನ್ನು ಮಾತಾಡಿಸ್ತೀರಿ, ಅವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೋತಾ ಇದ್ದೀರಿ. ಸರ್, ಯಾವುದೆಲ್ಲ ಕಾಲೇಜಸ್ ನೀವು ಈಗ ಪ್ರತ್ಯಕ್ಷವಾಗಿ ಭೇಟಿ ಮಾಡ್ತೀರಿ? ನಮ್ಮ ಅಕಾಡೆಮಿನಲ್ಲಿ 6 ಪದವಿ ಕಾಲೇಜುಗಳು ಇದ್ದಾವೆ. ಒಂದು ಶೃಂಗೇರಿಯಲ್ಲಿ ಇದೆ, ಮೂಡುಬಿದ್ರೆಯಲ್ಲಿದೆ, ಮುಲ್ಕಿಯಲ್ಲಿ ಇದೆ, ಇದರಲ್ಲಿ ನಮ್ಮ ಉಡುಪಿಯಲ್ಲಿ MGM ಕಾಲೇಜ್ ಇದೆ, ಬಂಡಾರ್ಕರ್ಸ್ ಕಾಲೇಜ್ ಇದೆ, ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜ್ ಇದೆ. ಈ ಎಲ್ಲ ಸಂಸ್ಥೆಗಳಿಗೆ ನಾನು ಭೇಟಿ ಕೊಡ್ತೇನೆ. ಅಲ್ಲಿ ಅವರಿಗೆ ಸಮಸ್ಯೆಗಳನ್ನಿದ್ದರೆ ಅದನ್ನು ಪರಿಹಾರ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರಿಗೆ ಬೇರೆ ಯಾವ ಸಲಹೆ ಸಹಕಾರಗಳು ಬೇಕಾದರೂ ಅದನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಕರಾವಳಿ ಪ್ರದೇಶದ ಹಲವು ಸಂಸ್ಥೆಗಳಿಗೆ ಅವರಿಗೆ ಸಹಾಯ ಬೇಕಾದಾಗ ಆ ಸಹಾಯವನ್ನು ಕೊಡ್ತಾ ಇದ್ದೇನೆ. ನಮ್ಮ ಈ ಪ್ರದೇಶದಲ್ಲಿ ಖಾಸಗಿ ಸಂಸ್ಥೆಗಳ ಈ ಮ್ಯಾನೇಜ್ಮೆಂಟ್ಸ್ ಅಸೋಸಿಯೇಷನ್ ಇದೆ ನಮ್ಮದು, ಅದರ ಅಧ್ಯಕ್ಷನಾಗಿ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ಆದ್ದರಿಂದ ನನಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ. ಓನ್ಲಿ ನನ್ನ ಆರೋಗ್ಯ ಉಳಿಸಿಕೊಂಡು ಹೋಗಬೇಕಾಗಿದೆ, ವಯಸ್ಸಿನ ಮಿತಿಯನ್ನು ನಾನು ಕಂಡುಕೊಳ್ಬೇಕಾಗ್ತದೆ. ಆದರೆ ನಾನು ಪ್ರತಿಯೊಬ್ಬರಿಗೆ ಯಾವ ಕಾಲದಲ್ಲೂ ಹೇಳ್ತಾ ಇರೋ ವಿಷಯ, ನಿವೃತ್ತಿ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ, ನಿಮ್ಮ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ, ಸದಾಕಾಲ ಕಾರ್ಯ ಚಟುವಟಿಕೆಯಿಂದ ಮುಂದುವರಿಯಿರಿ, ನಿಮ್ಮ ಬಳಿ ಮುಪ್ಪು ಬರೋದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಹೌದು, ನಾಟಕ ಅಕಾಡೆಮಿ ನಿಮ್ಮನ್ನು ಜೀವಮಾನ ಸಾಧನ ಪ್ರಶಸ್ತಿಗೆ ಆಮಂತ್ರಿಸ್ತು. ಹೌದು, ಕೊಡ್ತು. ನನಗೆ ಈ ಎಲ್ಲ ಇದನ್ನು ಮಾಡಿದ್ದ ಅವಕಾಶ ನನ್ನ ಮಿತ್ರರು ಕೊಟ್ಟಿದ್ದು. ಅವರು ಮಾಡಿದ ಸಾಧನೆಗೆ ನನಗೆ ಒಂದು ಪ್ರಶಸ್ತಿ ಬಂತು. ನಾಟಕ ಅಕಾಡೆಮಿಯವರು 2 ವರ್ಷಗಳ ಹಿಂದೆ ಅವರ ಸ್ವರ್ಣ ಮಹೋತ್ಸವವನ್ನು ನಡೆಸಿದಾಗ ಅವರು ಕರೆದು ಈ ಜೀವಮಾನದ ರಂಗಸಾಧನ ಪ್ರಶಸ್ತಿಯನ್ನು ನೀಡಿದರು. ಅವರಿಗೆ ನಾನು ಹೇಳಿದೆ, ನಾನು ಮಾಡಿದ ಕೆಲಸ ಭಾಳ ಇಲ್ಲ, ಆದರೂ ಅವರು ಹೇಳಿದರು, ಒಬ್ಬ ವ್ಯಕ್ತಿ ಇಂಥ ಕೆಲಸಕ್ಕೆ ಮುನ್ನಡೆದಿದ್ದು ಅದು ಭಾಳ ಆಶ್ಚರ್ಯ, ನೀವು ಮಾಡಿದ ಸಾಧನೆ ನಾವು ಗೌರವಿಸಬೇಕಾಗ್ತದೆ ಅಂತ ಅವ್ರು ಹೇಳಿದರು. 88 ವರ್ಷ ಆಯ್ತು ಸರ್ ನಿಮ್ಗೀಗ. ಇವತ್ತು 4 ಗಂಟೆ ಓದ್ತಿರ್ತೀವಿ. ಹೌದು, ಅದು ಓದದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ, ಸಮಯ ಕಳೆಯೋದಿಲ್ಲ. ಆದ್ದರಿಂದ ಓದುವ ಹವ್ಯಾಸ ಸತತವಾಗಿ ನಡೀತಾ ಇರ್ತದೆ. 88 ವರ್ಷ ಆದರೂ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀರಿ ಸರ್. ಆರೋಗ್ಯ ಅದರಷ್ಟಕ್ಕೆ ಕಾಪಾಡುತ್ತದೆ. ನಾವು ಆ ಥರ ಹೇಳೋದೇ ಇಲ್ಲ. ಯಾತಕ್ಕೆ ಅಂತ ಹೇಳಿದರೆ, ಈ ಹೊತ್ತಿನಲ್ಲಿ ಎಲ್ಲರಿಗೂ ನಾವು ನಿವೃತ್ತಿ ಸಮಯದಲ್ಲಿ ಹೇಳ್ತಾ ಇದ್ದೇವೆ, ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ. ನಿಮ್ಮ ಆಯುಷ್ಯ ನಿಮ್ಮ ಕೈನಲ್ಲೇ ಇರ್ತದೆ. ಎಷ್ಟು ದಿವಸ ನೀವು ಕೆಲಸ ಮಾಡಿ ಇರ್ತೀರೋ ನೀವು ಬೆಳೆಸ್ಕೊಳ್ಬೋದು. ಆರೋಗ್ಯ ನೀವೇ ಕಾದುಕೊಂಡು ಹೋಗಬೇಕಾದ ಸಮಯ. ಈಗ ನಿಮ್ಗೆ ಏನಂದ್ಕೊಂಡು ಹಿಂದಕ್ಕೆ ನೋಡ್ತಾ ಹೋದಾಗ ಲೈಫಲ್ಲಿ ತುಂಬ ಖುಷಿ ಬರುತ್ತೆ. ನನಗೆ ಬಹಳ ಸಮಾಧಾನ ಇದೆ. ಏನೋ ಕೆಲಸವನ್ನು ಮಾಡಿದ್ದೇನೆ, ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಯುವ ಜನತೆಗೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಅವರು ಹೆಚ್ಚು ಕ್ರಿಯಾಶೀಲರಾಗಬೇಕು. ಶಿಕ್ಷಣದ ನಿಜವಾದ ಅರ್ಥ ಅವರು ತಿಳಿದುಕೊಳ್ಳಬೇಕು. ಶಿಕ್ಷಣ ಕೇವಲ ವೃತ್ತಿಗಾಗಲ್ಲ, ಹಣ ಸಂಪಾದನೆಗಾಗಿ ಅಲ್ಲ, ನಿಮ್ಮ ಜ್ಞಾನ ಭಂಡಾರ ಬೆಳ್ಕೊಳ್ಬೇಕು. ನೀವು ಯಾವುದೇ ಒಂದು ವಿಷಯದಲ್ಲಿ ಪ್ರಭುತ್ವವನ್ನು ಪಡೆಯಬೇಕು. ನೀವು ಅರಿತ ವಿಷಯಗಳ ಬಗ್ಗೆ ಅದನ್ನು ಉಪಯೋಗಿಸುವ ಸ್ವಂತ ಶಕ್ತಿ ನಿಮ್ಮಲ್ಲಿ ನೀವು ಬೆಳೆಸಿಕೊಳ್ಳಬೇಕು. ಆ ಕೆಲಸ ನಾವು ಇವತ್ತು ನಮ್ಮ ಯುವಜನತೆಗೆ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ. ಅದು ನನ್ನ ಅಧ್ಯಾಪಕ ಮಿತ್ರರು ಖಂಡಿತವಾಗಿ ಮಾಡಿದರೆ ನಮ್ಮ ವಿದ್ಯಾಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ನನ್ನ ಚಿಂತನೆ. ಸರ್, ಬಂಡಾರ್ಕರ್ಸ್ ಕಾಲೇಜಲ್ಲಿ ನೀವು ಸ್ಥಾಪನೆ ಮಾಡತಕ್ಕಂಥ 3 ಪ್ರಶಸ್ತಿಗಳು. ಹೌದು, 3 ಪ್ರಶಸ್ತಿಗಳನ್ನು ಮಾಡಿದೆ ಅಂತ ಹೇಳಿದರೆ, ನನ್ನ ಹವ್ಯಾಸಗಳಾದ ಒಂದು ಸಾಹಿತ್ಯ, ಇನ್ನೊಂದು ಗಮಕ. ಒಂದು ಕಾಲದಲ್ಲಿ
ಕರಾವಳಿ ಕ್ಷೇತ್ರದಲ್ಲಿ ಗಮಕಕ್ಕೆ ಅಷ್ಟು ಬೆಲೆ ಬರ್ತಾ ಇರಲಿಲ್ಲ. ಭಾಳ ಜನರಿಗೆ ಗಮಕ ಅಂದರೆ ಇವತ್ತಿಗೂ ಕೆಲವರಿಗೆ ಗಮಕ ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಗಮಕಕ್ಕಾಗಿ ಇನ್ನೊಂದು ಯಕ್ಷಗಾನದಲ್ಲಿ ಈ ಹೊಸದಾಗಿ ಉದಯೋನ್ಮುಖ ಇವರಿಗೆ ಕಲಾಕಾರರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಈ 3 ಪ್ರಶಸ್ತಿಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಒಂದು ಇಡಿಗಂಟು ಮಾಡಿ ಇಟ್ಟಿದ್ದೇನೆ. ಅದು ಸತತವಾಗಿ ನಡೀತದೆ ಅನ್ನೋ ಒಂದು ಆಶೆ ನನ್ನಲ್ಲಿದೆ. ಆದ್ದರಿಂದ ಯಾಕಂದರೆ ಅದು ಕಾಲೇಜ್ನಲ್ಲಿ ಮಾಡಿರೋದರಿಂದ ಅದರ ಹೊಣೆ ಕಾಲೇಜ್ನವರು ವಹಿಸ್ಕೊಳ್ಬೇಕಾಗ್ತದೆ. ಅವರು ಮಾಡ್ತಾ ಇದ್ದಾರೆ ಈಗ. ಸರ್, ನೀವು ಕಂಡಂಥ ಕನಸಲ್ಲಿ ಯಾವ್ದಾದ್ರು ಬಾಕಿ ಇದೆಯಾ ಅಂತ ಹೇಳಿ? ಹಾಂ, ನೀವು ಕಂಡ ಡ್ರೀಮಲ್ಲಿ ಯಾವ್ದಾದ್ರು ಬಾಕಿ ಇದೆಯಾ, ಡ್ರೀಮ್ಗಳು ಅಂತ ಹೇಳಿ? ಹೌದು, ನನಗೆ ಇನ್ನೂ ಮಾಡಿದ ಕೆಲಸ ಸಾಕಾಗಿಲ್ಲ ಅಂತ ಕಾಣುತ್ತದೆ. ಇನ್ನೂ ಏನಾದ್ರು ಮಾಡಬೇಕಾಗ್ತದೆ. ಇನ್ನೂ ಈ ನಾಟಕ ಕ್ಷೇತ್ರಕ್ಕೆ ಇನ್ನೂ ಒಂದು ಸರಿಯಾದ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕೇವಲ ಇವತ್ತು ಬಂದ ಹಾಗೆ ಹಿಂದುಳಿದ ಮಕ್ಕಳು ಮಾತ್ರ ಬಂದರೆ ಸಾಕಾಗೋದಿಲ್ಲ. ಪದವೀಧರರು ಬಾಕಿಯವರು ಸಹ ನಾಟಕ ಕ್ಷೇತ್ರಕ್ಕೆ ಬಂದು ಆ ಕ್ಷೇತ್ರವನ್ನು ಬೆಳೆಸಬೇಕು. ಅದೇ ರೀತಿ ಯಕ್ಷಗಾನ ಕ್ಷೇತ್ರ ಬೆಳೆಯಬೇಕು. ಯಾಕಂದರೆ ಅದರಿಂದ ಆ ಕಾಲೇಜಿನಲ್ಲಿ 76ನೇ ಇಸ್ವಿನಿಂದಲೇ ನಾನು ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ನಮ್ಮ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಆರಿಸಿಕೊಂಡು ತಾಳಮದ್ದಳೆಯ ಕೂಟವನ್ನು ನಡೆಸ್ತಾ ಇರೋದು ಸತತವಾಗಿ ನಡ್ಕೊಂಡು ಬಂದಿದೆ. ಈಗ ಸುಮಾರು 37 ವರ್ಷದಿಂದ ಅದು ನಡೆದುಕೊಂಡು ಬಂದಿದೆ. ಅದು 39, 76 ಅಂದರೆ 25 ಮತ್ತು 15, 40ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅದು ಬೆಳೆದುಕೊಂಡು ಬರಬೇಕು. ನಮ್ಮ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಬಗ್ಗೆ ಒಲವು ಮೂಡಬೇಕಾಗ್ತದೆ. ಇವತ್ತು ಹೆಚ್ಚಾಗಿ ಯಾರೂ ಯಕ್ಷಗಾನವನ್ನು ನೋಡೋದಿಲ್ಲ. ಕೆಲವರಿಗೆ ಮಾತ್ರ ಹವ್ಯಾಸ ಇದೆ. ಅದು ಎಲ್ಲರಲ್ಲಿ ಬೆಳೆದುಕೊಂಡು ಬರಬೇಕು. ಈ ಕಲೆಗಳು ಉಳಿಯಬೇಕಾಗ್ತದೆ. ಯಾಕಂದರೆ ಯಕ್ಷಗಾನದಂಥ ಕಲೆ ನಾವು ಕರಾವಳಿ ಕರ್ನಾಟಕದಲ್ಲಿವರು ಹೆಮ್ಮೆಯಿಂದ ಬೆಳೆಸಿಕೊಂಡು ಹೋಗಬೇಕಾದ ಕಲೆ ಅಂತ ನನಗೆ ಕಾಣುತ್ತದೆ. ಅದಕ್ಕೆ ನಾನು ನನ್ನಿಂದ ಆದ ಒಂದು ಅಳಿಲು ಸೇವೆ ಅಂತೀರಲ್ಲ ನೀವು, ಆ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಹೌದು ಸರ್, ಗಾಂಧೀಜಿಯವರನ್ನ ಕೇಳಿದ್ರಂತ ನಿಮ್ಮ ಲೈಫಿನ ಮೆಸೇಜ್ ಏನು ಅಂತ ಹೇಳಿ. ಅದು ಗಾಂಧೀಜಿ ಹೇಳ್ತಾರೆ, ಮೈ ಲೈಫ್ ಇಟ್ ಸೆಲ್ಫ್ ಇಸ್ ಎ ಮೆಸೇಜ್ ಅಂತ ಹೇಳಿ. ಸರ್, ನಿಮ್ಮ ಲೈಫಿನ ಮೆಸೇಜ್ ಏನು ಅಂತ ಹೇಳಿ? ನನ್ನ ಲೈಫಿನ ಮೆಸೇಜ್ ಏನೂ ಇಲ್ಲ. ಯಾವತ್ತೂ ಕಾರ್ಯತತ್ಪರರಾಗಿ ಇರ್ರಿ. ಯಾವತ್ತೂ ಕೆಲಸ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಮಾಡಬೇಕಾದ ಮನುಷ್ಯನಿಗೆ ಕೆಲಸ ಸದಾಕಾಲ ಅವಕಾಶಗಳು ಇದ್ದಾವೆ. ಅದನ್ನು ಕಂಡುಕೊಂಡು ಮುಂದುವರಿಯಿರಿ ಅಂತ ನಾನು ಹೇಳ್ತೇನೆ. ಯಾವತ್ತೂ ನನ್ನ ಕೈಲಿ ಆಗೋದಿಲ್ಲ ಅಂತ ಕೂತ್ಕೊಳ್ಬೇಡಿ. ಸದಾಕಾಲ ಕಾರ್ಯ ತತ್ಪರರಾಗಿರೋದು ಬಹಳ ಮುಖ್ಯ ಜೀವನದಲ್ಲಿ. ಜೀವನದ ಕೊನೆಯ ದಿವಸದವರೆಗೆ ಆ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೆದಾಗ ನಿಮಗೆ ಆತ್ಮಸಂತೃಪ್ತಿ ಇರ್ತದೆ. ಧನ ಆ ಕೆಲಸ ಖಂಡಿತವಾಗಿ ನಿಮಗೆ ಮಾಡಿಕೊಡೋದಿಲ್ಲ. ನೀವು ಗಳಿಸೋದು ಮುಖ್ಯ ಅಲ್ಲ. ಇದ್ದಿದ್ದರಲ್ಲಿ ಆತ್ಮಸಂತೃಪ್ತಿಯನ್ನು ಪಡೆದುಕೊಂಡು ಜೀವನ ಮಾಡಿದ ವ್ಯಕ್ತಿ ಜೀವನವನ್ನು ಪರಿಪೂರ್ಣವಾಗಿ ಆನಂದದಿಂದ ಕಳೀತಾನೆ ಅಂತ ನನಗೆ ಕಾಣುತ್ತದೆ. ಹೌದು, ಅದೇ ನನ್ನ ಸಂದೇಶ. ಹೌದು ಸ್ನೇಹಿತರೆ, ಇವತ್ತು ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇಲ್ಲ. ಡಾಕ್ಟರ್ ಎಸ್ ಶಾಂತಾರಾಮ್ ಅವರು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಅವರ ಮಾತಲ್ಲಿ ತುಂಬ ಬದುಕಿನ ಗಹನತೆ ಇದೆ, ಬದುಕಿನ ವಿಸ್ತಾರಗಳಿದೆ. 88 ವರ್ಷ ಪ್ರಾಯದಲ್ಲಿ ಕೂಡ ದಿವಸಕ್ಕೆ 4 ಗಂಟೆ ಅವರು ಓದ್ತಾರೆ. ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ. ಯೂನಿವರ್ಸಿಟಿ ಕಾಲೇಜ್ಗಳಿಗೆ ಭೇಟಿ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಶಿಕ್ಷಣ ತಜ್ಞರಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇವತ್ತು ಕೂಡ ನಾಟಕದ ಬಗ್ಗೆ ತುಡಿತಾ ಇದೆ, ಗಮಕದಲ್ಲಿ ತುಡಿತಾ ಇದೆ, ಯಕ್ಷಗಾನವನ್ನು ನೋಡ್ತಾರೆ, ಯಕ್ಷಗಾನ ಸಾಕಷ್ಟು ಆಸಕ್ತಿಯಿಂದ ಓದ್ತಾರೆ. ಇದೆಲ್ಲ ಸಾಧ್ಯ ಆಗಿರ್ತಕ್ಕಂಥದ್ದು ಅವರ ಕಾರ್ಯತತ್ಪರತೆಯಿಂದ. ಪ್ರಾಯಶಃ ನಾನು ಅವರ ಲೈಫ್ನಿಂದ ಪಡ್ಕೊಂಡ ಮೆಸೇಜ್ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಎಸ್ ಶಾಂತಾರಾಮ್ ಅಂತ ಹೇಳೋದು ಒಬ್ಬ ಅದ್ಭುತವಾದ ವ್ಯಕ್ತಿ. ಇವತ್ತು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಅವರ ಬದುಕನ್ನು ಬಹಳ ಪ್ರೀತಿ ಮಾಡ್ತಾರೆ. ಲೈಫಿಗೆ ಪಾಸಿಟಿವ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಜನರನ್ನು ಪ್ರೀತಿ ಮಾಡ್ತಾರೆ. ತನ್ನ ಸುತ್ತ ಇರತಕ್ಕಂಥ ಬದುಕನ್ನು ಪ್ರೀತಿ ಮಾಡ್ತಾರೆ. ತಮ್ಮ ಸಂಸಾರವನ್ನು ಪ್ರೀತಿ ಮಾಡ್ತಾರೆ. ಆ ಮೂಲಕ ಅವರು ಇಷ್ಟು ಎತ್ತರಕ್ಕೆ ಬೆಳಿಗ್ಗೆ ಸಾಧ್ಯ ಆಯಿತು ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಸಂದೇಶ ಸ್ನೇಹಿತರೆ. ಈ ಮೂಲಕ ಇವತ್ತು ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ.
ಡಾಕ್ಟರ್ ಶಾಂತಾರಾಮ್ ಅವರಿಗೆ ನಾನು ಮತ್ತೆ ಪಾದ ಮುಟ್ಟಿ ನಮಸ್ಕರಿಸ್ತಾ ಧನ್ಯವಾದಗಳು ಸಲ್ಲಿಸ್ತೇನೆ. ನಮಸ್ಕಾರ. ಸರ್ ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಸ್ಟುಡಿಯೋಕ್ಕೆ ಬಂದಿರೋ ಭಾಳ ಪ್ರೀತಿಯಿಂದ ಮಾತಾಡಿದ್ರಿ. ಸ್ನೇಹಿತರೆ, ಕಾರ್ಯಕ್ರಮ ಸಾರ್ಥಕ ಆಗ್ತಾ ಇದೆ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಟ್ಟಿಗೆ ಭೇಟಿ ಆಗ್ತಾ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.